ಇವತ್ತು ಬೆಳಿಗ್ಗೆ ಯೂಟ್ಯೂಬು ಆ್ಯಪ್ ಓಪನ್ ಮಾಡುವಾಗ ಯೂಟ್ಯೂಬು ಓಪನ್ ಆಗ್ತಾನೇ ಇರಲಿಲ್ಲ. ಸಮಥಿಂಗ್ ವೆಂಟ್ ರಾಂಗ್ ಅಂತ ಬರ್ತಾಯಿತ್ತು. ನನಗೆ ಇದನ್ನು ನೋಡುವಾಗ ಹೆದರಿಕೆ ಆಯಿತು. ಓ ದೇವ, ಯೂಟ್ಯೂಬ್ ಆ್ಯಪೇ ಹೋಯ್ತಾ ಏನಂತಾಯಿತು. ನೋಡುವಾಗ ನಮ್ಮ ಚಾನಲೆಲ್ಲ ಸರಿ ಇತ್ತು, ನಮ್ಮ ಚಾನಲೆಲ್ಲ ಓಪನ್ ಆಗ್ತಾಯಿತ್ತು. ಮತ್ತು ಏನಾಯಿತು, ಇಷ್ಟು ವರ್ಷ ಹಾಗೆ ಆಗಲಿಲ್ಲ, ಇಷ್ಟು ಸಲ ಹಾಗೆ ಆಗಲಿಲ್ಲ. ನಾನು 1 ವರ್ಷದಿಂದ ಯೂಟ್ಯೂಬಲ್ಲಿ ವೀಡಿಯೋ ಎಲ್ಲ ಮಾಡ್ತಾಯಿದ್ದೀನಿ, ಹಾಗೆ ಆಗಲಿಲ್ಲ. ಸಡನ್ನಾಗಿ ಏನಾಯಿತು ಅಂತ ಒಮ್ಮೆಲೇ ಟೆನ್ಷನ್ ಆಯಿತು ನನಗೆ. ಮತ್ತು ನನ್ನ ಮನಸ್ಸಿನಲ್ಲಿ ಆಯಿತು, ಇದು ನನ್ನ ಮೊಬೈಲಲ್ಲಿ ಮಾತ್ರ ಹೀಗಾಗಿದ್ದ, ಎಂಥ ಪ್ರಾಬ್ಲಮ್ ಆಯಿತು ಅಂತ ಒಮ್ಮೆ ಟೆನ್ಷನ್ ಆಯಿತು. ಮತ್ತು ಮನೆಯಲ್ಲಿರುವ ಎಲ್ಲ ಮೊಬೈಲನ್ನು ಕೂಡ ಚೆಕ್ ಮಾಡಿದೆ, ಟಿ ವಿಯಲ್ಲಿ ಚೆಕ್ ಮಾಡಿದೆ, ಎಲ್ಲದರಲ್ಲಿ ಕೂಡ ಹಾಗೆಯೇ ಬರ್ತಾಯಿತ್ತು. ಮತ್ತೆ ಗೊತ್ತಾಯಿತು ಅದು ಸರ್ವರ್ ಡೌನ್ ಆಗಿದೆ ಅಂತ ಯೂಟ್ಯೂಬದ್ದು. ತುಂಬ ಹೆದರಿಕೆ ಆಯಿತು, ಯೂಟ್ಯೂಬ್ ಹೋಯ್ತಾ ಅಂತ. ಬೆಳಿಗ್ಗೆ ಹೀಗೆ ಆಗುವಾಗ ಚಾನಲ್ ಇತ್ತು, ಚಾನಲೆಲ್ಲ ಬರ್ತಾಯಿತ್ತು, ಆದರೆ ನಮ್ಮ ವೀಡಿಯೋಸ್ ನಮಗೆ ಬರ್ತಾಯಿತ್ತು, ಬೇರೆ ಯಾರ್ದು ಕೂಡ ವೀಡಿಯೋಸ್ ಎಲ್ಲ ಬರ್ತಾ ಇರಲಿಲ್ಲ. ಚಾನಲ್ ಓಪನ್ ಆಗ್ತಾಯಿತ್ತು, ಹಾಗೆ ಕೆಲವೊಂದು ಆಗ್ತಾ ಇರಲಿಲ್ಲ, ಹೋಮ್ ಪೇಜು ಓಪನೇ ಆಗ್ತಾ ಇರಲಿಲ್ಲ ಯೂಟ್ಯೂಬಲ್ಲಿ. ಹಾಗೆ ಸ್ವಲ್ಪ ಟೆನ್ಷನ್ ಆಯಿತು. ಎಲ್ಲರಿಗೂ ಕೂಡ ಈ ಸಮಸ್ಯೆ ಆಗಿರ್ಬೋದು, ಆಗಿದೆಯಾ ಅಂತ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ, ಕಮೆಂಟಲ್ಲಿ ತಿಳಿಸಿ.